ಪ್ರಯಾಣಿಕರನ್ನ ಇಳಿಸಿ ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಹಿಂಭಾಗದಿಂದ ಬಸ್ಸು ಡಿಕ್ಕಿ ಹೊಡೆದು ಅಪಘಾತ ನಡೆದ ಘಟನೆ ಮಂಗಳೂರಿನ ಕಾಪಿಕಾಡ್ನಲ್ಲಿ ನಡೆದಿದೆ. 2 ಖಾಸಗಿ ಬಸ್ಸುಗಳು ಜಖಂಗೊಂಡಿದೆ. ಕೃಷ್ಣ ಪ್ರಸಾದ್ ಮತ್ತು ನಿಖೇಶ ಹೆಸರಿನ ಖಾಸಗಿ ಬಸ್ಗಳ ನಡುವೆ ಈ ಅಪಘಾತ ಸಂಭವಿಸಿದೆ. ಪ್ರಯಾಣಿಕರನ್ನ ಇಳಿಸಿ ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಇನ್ನೊಂದು ಖಾಸಗಿ ಬಸ್ನ ಬ್ರೇಕ್ ಸ್ಲಿಪ್ ಆಗಿ ಮುಂಭಾಗಕ್ಕೆ ಚಲಿಸಿ ಎದುರಿನಲ್ಲಿ ನಿಂತಿದ್ದ ಬಸ್ಸಿನ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಇದರಿಂದ ಮುಂಭಾಗದಲ್ಲಿ ನಿಲುಗಡೆ ಮಾಡಲಾಗಿದ್ದಂತಹ ಬಸ್ಸಿನ ಹಿಂಭಾಗ ಹಾಗೂ ಇನ್ನೊಂದು ಬಸ್ಸಿನ ಮುಂಭಾಗ ನಜ್ಜುಗುಜ್ಜಾಗಿದೆ. 2 ಬಸ್ಸುಗಳು ಲಾಲ್ಬಾಗ್ ಕಡೆಯಿಂದ ಬಂದು ಕಾಪಿಕಾಡ್ನಲ್ಲಿ ನಿಂತಿದ್ದಾಗ ಈ ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. That's it.